ಬಾರ್ಕೂರು ಕಚೂರಿನಲ್ಲಿ ಉಡುಪಿ ಜಿಲ್ಲಾ ಪಂಚಾಯಿತಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಇವರ ಆಶ್ರಯದಲ್ಲಿ ಸ್ಥಳೀಯ 8 ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸಹಕಾರದಲ್ಲಿ ಜಾನುವಾರು ಪ್ರದರ್ಶನ ಜರುಗಿತು। ಕಾರ್ಯಕ್ರಮವನ್ನು ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿ ಮಾತನಾಡಿ, ದೇಶದ ಅನೇಕ ಸಾಧು ಸಂತರ ಮತ್ತು ಗೋಪ್ರೇಮಿಗಳ ಒತ್ತಾಯದ ಗೋಹತ್ಯೆ ನಿಷೇಧ ಕಾಯ್ದೆಗೆ ಪೂರಕವಾಗಿ ಬಾರ್ಕೂರಿನಲ್ಲಿ ಜರುಗಿದ ಜಾನುವಾರು ಪ್ರದರ್ಶನ ಮತ್ತಷ್ಟು ಬಲ ತಂದಿದೆ। ಸರ್ಕಾರದ ಮುಂದಿನ ದಿನದಲ್ಲಿ ಜಿಲ್ಲೆಗೆ ಅಥವಾ ತಾಲೂಕಿಗೆ ಸಾಧ್ಯವಾದರೆ ಗ್ರಾಮ ಮಟ್ಟದಲ್ಲಿ ಗೋಶಾಲೆ ಮಾಡುವ ಸಾಧ್ಯತೆ ಇದೆ ಎಂದರು। ಸ್ಥಳೀಯ ಹಾಲು ಉತ್ಪಾದಕರಿಂದ 150 ನಾನಾ ದೇಶಿ ತಳಿಗಳು, ಮಿಶ್ರ ತಳಿಗಳು, ಎಚ್ಎಫ್ಎಸ್ ಹಸು, ಕಡಸು ಮತ್ತು ಕರುಗಳು ಪ್ರದರ್ಶನದಲ್ಲಿ ಭಾಗವಹಿಸಿದ್ದವು। ಇದೇ ಸಂದರ್ಭದಲ್ಲಿ ಈ ತಿಂಗಳಿನಲ್ಲಿ ನಿವೃತ್ತರಾಗಲಿರುವ ಪಶುವೈದ್ಯಕೀಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಶ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು। ವ್ಯವಸ್ಥಿತವಾಗಿ ನಡೆಯಬೇಕಿದ್ರೆ ಅದು ನಮ್ಮ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ವ್ಯವಸ್ಥಿತವಾದಂತಹ ಒಂದು ಹಾಲಿಗೆ ಮಾರುಕಟ್ಟೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಜಂತು ಹುಳುವಿನ ಔಷಧಿ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ ಮತ್ತು ಬಯಲಲ್ಲಿ ಮೇಯುವಂತ ದನಗಳಿಗೂ ಸಹ ಕಡ್ಡಾಯವಾಗಿ ಜಂತು ಹುಳದ ಔಷಧಿ ರವಿರಾಜ್ ಹೆಗಡೆ ಅಧ್ಯಕ್ಷರು, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಅವರೊಂದಿಗೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿನಕರ್ ಬಾಬು ಅವರಿದ್ದಾರೆ ಕೋರ್ತಾ ಇದ್ದೇವೆ। ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಅತಿಥಿ ಗೋಹತ್ಯೆ ನಿಷೇಧ ಕಾಯ್ದೆ ರಾಜ್ಯಪಾಲರಿಂದ ಅನುಮೋದನೆಗೊಂಡು ನಾಳೆ 18ನೇ ತಾರೀಕು ಅಧಿಕೃತವಾಗಿ ಕಾಯ್ದೆಯಾಗಿ ಹೊರಹೊಮ್ಮುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ। ಬಹುತೇಕ ಸಾಧು ಸಂತರು, ರೈತರು, ಅನೇಕ ಆದರಣೀಯರು, ಹಿರಿಯರು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ರು। ಪರಮ ಪೂಜ್ಯರಾದಂತಹ ಪೇಜಾವರಸಿಗಳು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು, ಎಲ್ಲಿಂದ ಪ್ರಾರಂಭವಾಗಿ ರಾಘವೇಶ್ವರ ಶ್ರೀಗಳು, ಈ ದೇಶದಲ್ಲಿ ಈ ನೆಲದಲ್ಲಿ ಮಣ್ಣಿನ ವಾಸನೆಗೆ ಗೌರವ ಕೊಡುವಂತ ಪ್ರತಿಯೊಬ್ಬರೂ ಕೂಡ ಈ ಜಾನುವಾರು ನಿಷೇಧ ಕಾಯ್ದೆಯನ್ನ, ಹತ್ಯೆ ನಿಷೇಧ ಕಾಯ್ದೆಯನ್ನ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತರಬೇಕು ಅನ್ನುವಂತ ಆಗ್ರಹಗಳನ್ನು ಮಾಡ್ತಾ ಇದ್ರು। ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ಆಕ್ರೋಶಗಳು, ನೀವಿನ್ನೂ ಗೋಹತ್ಯೆ ನಿಷೇಧ ಮಾಡಿಲ್ಲ, ಮಾಡ್ತೀನಿ ಅಂತ ಹೇಳಿದ್ದೀರಿ, ಗೋವುಗಳ ಮಾರಣ ಹೋಮ ಆಗ್ತಾ ಇದೆ। ಈ ಸಂದರ್ಭದಲ್ಲಿ ಹಾಲು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಶೆಟ್ಟಿ, ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು, ಉಪಾಧ್ಯಕ್ಷೆ ಶೀಲಾ ಶೆಟ್ಟಿ, ಬ್ರಹ್ಮಾವರ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಉದಯ್ ಪೂಜಾರಿ, ಶಾಂತರಾಮ್ ಶೆಟ್ಟಿ, ಗೋಕುಲ್ದಾಸ್ ಬಾರ್ಕೂರು ಮತ್ತಿತರರು ಉಪಸ್ಥಿತರಿದ್ದರು। ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಿಧಾನಸಭೆಯಲ್ಲಿ ಪಾಸ್